ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ವ್ಯವಹಾರಿಕ ಆಡಳಿತ ವಿಭಾಗದ ವತಿಯಿಂದ ಸಹ್ಯಾದ್ರಿ ವಿಸ್ ಕ್ವಿಜ್ 2019 ಗ್ರ್ಯಾಂಡ್ ಫಿನಾಲೆ ಮಾರ್ಚ್ 8ರಂದು ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಹ್ಯಾದ್ರಿ ಕಾಲೇಜಿನ MBA ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಸಮರ್ಥ ಮಾಹಿತಿ ನೀಡಿದರು. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಹ್ಯಾದ್ರಿ ವಿಸ್ ಕ್ವಿಜ್ ಕಾಲೇಜು ಹಂತ ಹಾಗೂ ಸಹ್ಯಾದ್ರಿ ಕ್ಯಾಂಪಸ್ ಗ್ರ್ಯಾಂಡ್ ಫಿನಾಲೆ ಎಂಬ 2 ಹಂತಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಸುಮಾರು 9,000 ವಿದ್ಯಾರ್ಥಿಗಳು ಕಾಲೇಜು ಹಂತದಲ್ಲಿ ಭಾಗವಹಿಸಿದ್ರು. ಇವರಲ್ಲಿ ಆಯ್ಕೆಯಾದ ಸುಮಾರು 950 ವಿದ್ಯಾರ್ಥಿಗಳು ಮಾರ್ಚ್ 8ರಂದು ನಡೆಯುವ ಸಹ್ಯಾದ್ರಿ ವಿಸ್ ಕ್ವಿಜ್ ಫಿನಾಲೆಯಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. Sahyadri Viz Quiz 2019 has been a venture since the last 5 years, and this is the 5th year we are getting into. In this particular quiz competition, we cover around 50 colleges in and around Karnataka and Kerala, and the main intention is to keep the students up to date with business, history, politics, economics and many other such subjects. So the whole event is done in 2 phases. One in the respective colleges and one they come to Sahyadri College. ಈ ಸಂದರ್ಭ ಸಂಯೋಜಕರಾದ ಪ್ರೊಫೆಸರ್ ಗಿರೀಶ್ ಮಾಡ್ಲಾ, ಪ್ರೊಫೆಸರ್ ರಮೇಶ್ ಕೇಚಿ, ಮಾಧ್ಯಮ ಸಲಹೆಗಾರ ವಸಂತ್ ಕೇದಿಗೆ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.